ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ಮುಂದಿನ ತಿಂಗಳಿನಿಂದ ನಾವು ಜಾರಿಗೆ ತರಲಾಗುತ್ತಿದೆ. ಇದರ ಮುಖಾಂತರ 85 ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ECG ಜೊತೆಗೆ ಹಠಾತ್ ಹೃದಯಘಾತ ಆಗೋದನ್ನು ತಡೆಯಲು ಉಚಿತವಾಗಿ ಟೆನೆಕ್ಟಪ್ಲೇಸ್ ಇಂಜೆಕ್ಷನ್ ನೀಡಲಾಗುವುದು. ಅಲ್ಲದೆ ಜಯದೇವ ಸೇರಿದಂತೆ 16 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಉಚಿತ ಹೃದಯ ಶಸ್ತ್ರಚಿಕಿತ್ಸೆ ವ್ಯವಸ್ಥೆಯನ್ನು ಕಾರ್ಯಕ್ರಮದ ಮೂಲಕ ನೀಡಲಾಗುವುದು. ಸಾರ್ವಜನಿಕ ಸ್ಥಳಗಳಲ್ಲಿ ಈ ಯೋಜನೆ ಅಡಿಯಲ್ಲಿ 50 ಸ್ಥಳಗಳಲ್ಲಿ ಸ್ವಯಂ ಚಾಲಿತ AED ಅಂದರೆ ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ ಏನು ಹೇಳ್ತೀವಿ, ಡಿಫಿಬ್ರಿಲೇಟರ್ಗಳನ್ನು ಅಳವಡಿಸಲಾಗುವುದು. ಇದರ ಮುಖಾಂತರ ಹಠಾತ್ ಆಗುವಂಥ ಹೃದಯಘಾತದಿಂದ ಜನರಿಗೆ ಅವರ ಜೀವವನ್ನು ಉಳಿಸ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಾವು ನಿನ್ನೆ ತಾನೇ ಘೋಷಣೆ ಮಾಡಿದ್ದೇವೆ. ಭಾಷೆ ಪ್ರಮುಖ ಭಾಷೆ ಆಗಿದ್ದರೂ ಕೂಡ ಕರ್ನಾಟಕ ನಾಡಿನಲ್ಲಿ ತುಳು, ಕೊಡವ, ಕೊಂಕಣಿ, ಉರ್ದು, ಮರಾಠಿ ಹಲವಾರು ಭಾಷೆಗಳನ್ನು ಮಾತನಾಡ್ತಕ್ಕಂಥ ಜನ ಇರುವಂಥ ವಿಶೇಷವಾದಂಥ ಈ ನಾಡು. ಆದ್ದರಿಂದ ನಾವೆಲ್ಲರಲ್ಲೂ ಕೂಡ ಸಹಿಷ್ಣುತೆ, ಪ್ರೀತಿ, ವಿಶ್ವಾಸವನ್ನು ಗಳಿಸುವಂಥದ್ದು ಅಷ್ಟೇ ಮುಖ್ಯ ಆಗಿದೆ. ಪ್ರಕೃತಿ ಸಂಪತ್ತಿಗೆ ಹೆಸರಾದ ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಲ್ಲಿ ನಾವೆಲ್ಲರೂ ಸೇರಿ ಶ್ರಮಿಸೋಣ ಎಂದು ಆಶಿಸುತ್ತೇನೆ. ಕನ್ನಡ ಭಾಷೆಯ ಶ್ರೀಮಂತಗೊಳಿಸುವಿಕೆಯೊಂದಿಗೆ ನಮ್ಮದೇ ಆದ ತುಳು, ಕೊಂಕಣಿ ಮತ್ತು ಬ್ಯಾರಿ ಭಾಷೆಗಳ ಸಾಹಿತ್ಯ ಹಾಗೂ ಸಂಸ್ಕೃತಿಗಳ ಉತ್ತೇಜನಕ್ಕೂ ನಮ್ಮ ಸರ್ಕಾರವು ಸಾಕಷ್ಟು ಒತ್ತು ನೀಡಲಿದೆ. 55 ನಿಮಿಷಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ವಿದ್ಯಾರ್ಥಿ ತುಕಡಿಗಳು ಮತ್ತು ಆರಕ್ಷಕ ವಾದ್ಯವೃಂದ ವಿಭಾಗದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸರದ್ದು ತಂಡ, ಮಂಗಳೂರು ನಗರ ನಾಗರಿಕ ಪೊಲೀಸರದ್ದು ನಾಯಕ ಶ್ರೀ ಕೃಷ್ಣ KH ಉಪನಿರೀಕ್ಷಕರು ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಇದೀಗ ಪೊಲೀಸ್ ವಾದ್ಯವೃಂದಗಳ ಪರವಾಗಿ ಸಮೃದ್ಧಿಗಳಲ್ಲಿ ದೇಶದಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯೋತ್ಸವದ ಈ ಪಥ ಸಂಚಲನದಲ್ಲಿ ಮುಂಚೂಣಿಯಲ್ಲಿರುವ ತಂಡ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸರದ್ದು ತಂಡದ ನಾಯಕ ಶ್ರೀ ಕುಮಾರ್ VC ಮೀಸಲು ಉಪನಿರೀಕ್ಷಕರು ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಪರೇಡ್ ದಂಡ ನಾಯಕರಾಗಿ ಶ್ರೀ ಸಂಜೀವ್ S ಹೊಸಮನಿ ನಗರ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ RPI ಆಗಿರುತ್ತದೆ. ಎರಡನೇ ತಂಡ ನಗರ ಸಶಸ್ತ್ರ ಮೀಸಲು ಪೊಲೀಸರದ್ದು ತಂಡದ ನೇತೃತ್ವ ಶ್ರೀ ಮಹಾಂತೇಶ V ಮೀಸಲು ವೇದಿಕೆಯ ಮುಂಭಾಗವನ್ನು ಕ್ರಮಿಸುತ್ತಿದ್ದಾರೆ. ನಮ್ಮ ಜಿಲ್ಲೆಯ ಆಂತರಿಕ ರಕ್ಷಣೆಯಲ್ಲಿ ಸ್ವಯಂ ಪ್ರೇರಣೆ ಎಂಬ ವಂದನೆ ಸಲ್ಲಿಸುತ್ತಿರುವವರು ಶ್ರೀ ರಮೇಶ್. ಶಿಸ್ತಿನ ಬೀಸು ಹೆಜ್ಜೆಗಳ ಪುಟ್ಟ ಸಿಪಾಯಿಗಳಂತಿರುವ ಈ ತಂಡ ಮುಲ್ಕಿಯ ಶ್ರೀ ವ್ಯಾಸ ಮಹರ್ಷಿ ವಿದ್ಯಾಪೀಠದ ಬಾಲಕರ ಸ್ಕೌಟ್ಸ್ ತಂಡ ಕುಮಾರ್ ವಿಖ್ಯಾತ್ ಗೌರವವನ್ನು ಸಲ್ಲಿಸಿದ್ದಾರೆ. ಸಹಪಾಠಿ ಬಾಲಕರ ತಂಡದ ಹಿಂಭಾಗದಲ್ಲಿ ನಾಯಕಿ ಕುಮಾರಿ ಮತ್ತದೇ ಶ್ರೀ ವ್ಯಾಸ ಮಹರ್ಷಿ ವಿದ್ಯಾಪೀಠದ ಗೈಡ್ಸ್ ಬಾಲಕಿಯರು. ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮುಲ್ಲಕಾಡು ಇಲ್ಲಿನ ವಿದ್ಯಾರ್ಥಿ ಒಳಗೊಂಡಿರುವ ಭಾರತ ಸೇವಾದಳ ತಂಡದ ನಾಯಕಿ ಕುಮಾರಿ ಲಾವಣ್ಯ ಅತಿಥಿಗಳನ್ನು ವಂದಿಸಿ. ಯುವ ತಂಡ ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನಾ NSS ಘಟಕದ ಸದಸ್ಯರಾಗಿರುವ ನಗರದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ನಾಯಕತ್ವ ಜಿಲ್ಲಾ ಮಟ್ಟದ ಆಚರಣೆಯ ಈ ಪಥಸಂಚಲನ ಭಾಗವಹಿಸುತ್ತಿದ್ದಾರೆ. ಕವಾಯತಿನಲ್ಲಿ ಈಗ ತಾಯಿ